ಮಂಗಳೂರು ಹಾಗೂ ಬೆಂಗಳೂರು ರೋಟರಿ ಕ್ಲಬ್ ಕೊಚ್ಚಿನ್ ಮತ್ತು ಚೆನ್ನೈ ಇವರಿಂದ ರೋಟೋ ಕ್ವಿಜ್ 2021ರ 62ನೇ ಆವೃತ್ತಿ ಸೆಪ್ಟೆಂಬರ್ 26 ಮತ್ತು 27ರಂದು ಆನ್ಲೈನ್ ಮೂಲಕ ನಡೆಯಲಿದೆ. ಕಳೆದ ಬಾರಿ 40 ಶಿಕ್ಷಣ ಸಂಸ್ಥೆಗಳಿಂದ 82 ತಂಡ ಭಾಗವಹಿಸಿತ್ತು. ಪಿಯುಸಿ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಾತ್ರ ಭಾಗವಹಿಸುವ ಅವಕಾಶ ಇದ್ದು ಸೆಪ್ಟೆಂಬರ್ 24ರೊಳಗಡೆ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು. ಈ ಸ್ಪರ್ಧೆಯಲ್ಲಿ ಗೆದ್ದವರು ಬೆಂಗಳೂರಿನಲ್ಲಿ ನಡೆಯುವ ಮುಂದಿನ ಹಂತದ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅರ್ಹತೆಯನ್ನ ಪಡೆಯುತ್ತಾರೆ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ ಸುಧೀರ್ ಕುಮಾರ್ ಜಲನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಫೈನಲ್ನಲ್ಲಿ ಮೊದಲ 2 ಸ್ಥಾನಗಳನ್ನು ಗೆದ್ದ ತಂಡಗಳಿಗೆ 62ನೇ ರಾಮನಾರಾಯಣ್ ಚೆಲ್ಲರಾಮ್ ವಾರ್ಷಿಕ ಅಂತರ್ ಕಾಲೇಜು ಕ್ವಿಜ್ ರೋಟೋ ಕ್ವಿಜ್ 2021ರಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿದೆ. ಕಳೆದ 61 ವರ್ಷಗಳಿಂದ ಈ ಕ್ವಿಜ್ ಸ್ಪರ್ಧೆ ನಡೆಯುತ್ತಿದ್ದು ಇದು ಜಗತ್ತಿನಲ್ಲಿ ಅತ್ಯಂತ ದೀರ್ಘವಾಗಿ ನಡೆಯುವ ಕಾಲೇಜ್ ಕ್ವಿಜ್ ಆಗಿದೆ ಎಂದು ಹೇಳಿದರು. Is the longest running quiz competition conducted by Rotary Club of Bangalore from the past 61 years. This is the 62nd year that this competition is being held. This competition is sponsored by Ramnarayan Chelaram Jewellers in Bangalore. 6 years back, Rotary Club of Bangalore has associated with Rotary Club of Mangalore to conduct this competition. 4 years, initial 4 years, it was a physical competition. It was the venue used to be SDM College of Business Management, and the competitions used to be held there. This competition is for PUC students and above. That is from PUC, degree, medical, physiotherapy, hotel management. Any student, any college can take part. We have tied up with Ideals Ice Cream, who are our main sponsors for Mangalore. So the finalists over here, we have given them, the 4 finalists are given cash prizes here, and those finalists are sent to Bangalore. ಸುದ್ದಿಗೋಷ್ಠಿಯಲ್ಲಿ ಯುವಜನ ಸೇವೆ ನಿರ್ದೇಶಕ ವಿನೋದ್ ಡಿಸೋಜಾ, ಡಾಕ್ಟರ್ ಆರ್ ಕೆ ಭಟ್, ಅರ್ಜುನ್ ನಾಯಕ್, ಪ್ರಸನ್ನ ಶೆಣೈ ಉಪಸ್ಥಿತರಿದ್ದರು.